MLA ಆದಾಗ ಕೆಲವರು ಈ ಶನಿ ಗ್ರಹ ಅಂತ ಒಂದು ಗ್ರಹ ಇದೆ ನಮ್ಮ ಸೌರಗ್ರಹ ಇದರಲ್ಲಿ, ಅದರ ಸುತ್ತ ಶನಿ ಗ್ರಹದ ಸುತ್ತ ಒಂದು ಆವರಣ, ಒಂದು ರಿಂಗ್ ಇದೆ. ಆ ರಿಂಗ್ ಯಾವಾಗಲೂ ಶನಿ ಗ್ರಹದೊಂದಿಗೆ ಸುತ್ತಾ ಇರ್ತದೆ. ಅದೇ ರೀತಿ ಕೆಲವೊಂದು ವ್ಯಕ್ತಿಗಳು ಜನಸಾಮಾನ್ಯರಿಗೆ MLA ಅವರವರು ಸಿಗದಾದ ರೀತಿಯಲ್ಲಿ ಅವರ ಸುತ್ತ ಗಿರಾಕಿ ಹೊಡೀತಾ ಅಥವಾ ಸುತ್ತಾ ಇದ್ದಾರೆ. ಅದನ್ನು ದಯವಿಟ್ಟು ನೀವು ಗಮನಿಸಬೇಕಂತ ಹೇಳುವ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪಕ್ಷದಲ್ಲಿ ಕೂಡ ಕೆಲವೊಂದು ಹಿತಶತ್ರುಗಳಿದ್ದಾರೆ. ಈ ಕಡೆ ಕಾಂಗ್ರೆಸ್ ಅಂತ ಹೇಳೋದು, ಆ ಕಡೆ ಬೇರೆಯವರೊಟ್ಟಿಗೆ ಶಾಮೀಲಾಗೋದು, ಅಧಿಕಾರ ಇದ್ದಾಗ ನಿಮ್ಮೊಟ್ಟಿಗೆ, ಅಧಿಕಾರ ಇಲ್ಲದಾಗ ಇನ್ನೊಬ್ಬರೊಟ್ಟಿಗೆ ಸೇರುವಂಥ ಜನ ಇದ್ದಾರೆ. BJP ಒಡೆದಿದ್ದರಿಂದ ಮಾತ್ರ ನಮಗೆ ಈ ಗೆಲುವು ಸಾಧ್ಯವಾಗಿದೆಯೋ? ಪ್ಯಾಟಿನಲ್ಲಿ ಗೆದ್ದಂಥ ಪುತ್ತಿಲರವರು ಸ್ವಲ್ಪ 4,000 ಚಿಲ್ಲರೆ ಓಟುಗಳಿಂದ ಕಡಿಮೆ ಪಡೆದು BJP ಇದ್ದ ಸ್ವತಂತ್ರ ಅಭ್ಯರ್ಥಿ 30,000 ಚಿಲ್ಲರೆ ಓಟು ಪಡೆದರೆ ಅವರು ಒಟ್ಟಿಗೆ ಇದ್ದರೆ ಅವರ ಓಟು 90,000 ಆಗ್ತಿತ್ತು. ನಮ್ಮ ಮಾನ್ಯ ಶಾಸಕರಿಗೆ 68,000 ಓಟು ಸಿಕ್ಕಿದೆ. MLA ಆಗಿದ್ದಂಥ ನಮ್ಮ ಶಕುಂತಲ ಶೆಟ್ಟಿ ಅವರು ಸೋತಾಗ ಅವರಿಗೆ ಅದಕ್ಕಿಂತ ಜಾಸ್ತಿ ಓಟು ಸಿಕ್ಕಿದೆ. ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಉದ್ದೇಶ, ಒಂದನೇದಾಗಿ ನಮ್ಮ ನೂತನ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಎರಡನೇದಾಗಿ ಮತದಾರರಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ತೋರುವಂಥ ಈ ಒಂದು ಕಾರ್ಯಕ್ರಮ. ನಮಗೆ ಏನಾಗಿದೆ ಅಂದರೆ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆಲ್ಲದೇ ಇದ್ದ ಸಂದರ್ಭದಲ್ಲಿ, ಅದರಲ್ಲೂ MP ಕಾಣದೆ ನಾವು ಹಲವು ವರ್ಷಗಳಾಗಿದೆ, ZP ಮೆಂಬರನ್ನು ಕಾಣದೆ ಹಲವು ವರ್ಷಗಳಾಗಿದೆ, ತಾಲೂಕು ಪಂಚಾಯತ್ ಮೆಂಬರನ್ನು ಕಾಣದೆ ತುಂಬ ಸಮಯ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕಳೆದ ಸಾಲಿನಲ್ಲೂ ಕೂಡ MLAರು ಇಲ್ಲದೆ ಈಗ ನಮಗೆ ಬಾರದಿದ್ದ ಮಳೆ ಬಂದಾಗ ಏನು ಜನರಿಗೆ ಅಥವಾ ರೈತರಿಗೆ ಏನೊಂದು ಹರ್ಷ ಆಗ್ತದ, ಅಥವಾ ತನ್ನ ನೆಲವನ್ನು ನೋಡಿಕೊಂಡು ಮಳೆಗಾಗಿ ಕಾಯುತ್ತಾ ತಲೆಯ ಮೇಲೆ ಕೈ ಹೊತ್ತು ಕೂತುಕೊಂಡ ಸಂದರ್ಭದಲ್ಲಿ ಮಳೆ ಬಂದಾಗ ಆ ರೈತನಿಗೆ ಏನು ಖುಷಿ ಆಗ್ತದ, ಅದೇ ಒಂದು ಖುಷಿ, ಅದೇ ಒಂದು ಸಂತೋಷ, ಅದೋ ಒಂದು ಉಲ್ಲಾಸ ನಮ್ಮ ಕಾಂಗ್ರೆಸ್ ಎಲ್ಲ ಮಿತ್ರರಿಗೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಾನ್ಯ ಶಾಸಕರಲ್ಲಿ ನಾವು ನಿವೇದಿಸಿಕೊಳ್ಳುವುದೇನೆಂದರೆ, ನೀವು ತುಂಬ ಕೆಲಸದ ಒತ್ತಡದಲ್ಲಿದ್ದೀರಿ. ಕೆಲಸದ ಒತ್ತಡ ದಿನದಿಂದ ದಿನಕ್ಕೆ ನಿಮಗೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 2 ಶಾಸಕರನ್ನು ಹೊಂದಿದ್ದರೂ ಕೂಡ ಒಂದು ಶಾಸಕರಿಗೆ ನಮ್ಮ ಪಕ್ಷದ ಸಭೆಗಳಲ್ಲಿ ಬಂದು ಭಾಗವಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ಈ ಸಂದರ್ಭದಲ್ಲಿ ನೀವು ಏಕಮಾತ್ರ 2 ಜಿಲ್ಲೆಗಳ ಶಾಸಕರಾಗಿ, ನಮ್ಮ ಕಾಂಗ್ರೆಸ್ಸಿನ ಶಾಸಕರಾಗಿ ಕಾರ್ಯನಿರ್ವಹಿಸುವಂಥ ಒಂದು ಒತ್ತಡ ನಿಮಗೆ ಬಂದಿದೆ. ಜನ ಸೋಲಿನ ಹಸಿವಿನಿಂದ ಕಂಗೆಟ್ಟು ಏನು ಹಸಿವು ತುಂಬಿದಂಥ ಜನ, ಕೆಲವು ದಿನಗಳಿಂದ ಊಟಕ್ಕೆ ಇಲ್ಲದೆ ಹಸಿವು ತುಂಬಿದಂಥ ಜನ ಊಟ ಸಿಕ್ಕಿದಾಗ ಅದನ್ನು ಗಬಗಬನೆ ತಿನ್ನುವಂಥ ಒಂದು ವ್ಯವಸ್ಥೆ ಹೇಗೆ ಇದೆಯೋ ಅದೇ ರೀತಿ ನಿಮ್ಮಲ್ಲಿ ಅವರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಜನ ಕಾತರರಾಗಿದ್ದಾರೆ. ದಯವಿಟ್ಟು ಈ ಬಗ್ಗೆ ನೀವು ಯಾವುದೇ ತಪ್ಪುಗಳನ್ನು ತಿಳ್ಕೊಳ್ಬೇಡಿ. ತಿಳಿಯುವುದಿಲ್ಲ ಅಂತ ನಮಗೆ ಗೊತ್ತುಂಟು. ಯಾಕೆಂದರೆ ಈಗಾಗಲೇ ಬಂದಂಥ ಕೆಲವೊಂದು ಜನ ಅವರವರ ಸಮಸ್ಯೆಗಳ ಬಗ್ಗೆ ನೀವು ಮಾತಾಡಬೇಕು, ಪ್ರಸ್ತಾವನೆ ಸಭೆಯಲ್ಲಿ ಅದನ್ನು ಹೇಳಬೇಕು ಅಂತ ಹೇಳಿದರು. ಆದರೆ ನಾನು ಹೇಳಿದೆ, ನನಗೇನು 10-15 ನಿಮಿಷದ ಸಮಯ ಕೊಡ್ಬೋದು, ಅದರಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವೊಂದು ವಿಷಯಗಳನ್ನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯ ನಮ್ಮ ಕರ್ತವ್ಯವೂ ಆಗಿದೆ. ಅದೇ ರೀತಿ ನಮ್ಮ ಮತದಾರರ ಬಂಧುಗಳಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆಯನ್ನು ಹೇಳುವುದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಆದರೆ ಇದರ ಮಧ್ಯದಲ್ಲಿ ನನಗೆ ಒಂದು ಆತಂಕ ಕೂಡ ಆಗ್ತಾ ಇದೆ. ಯಾಕೆಂದರೆ ಈ ಒಂದು ವಿಜಯ ನಮಗೆ ಮುಂದಿನ ದಿನಗಳಲ್ಲಿ ಅದನ್ನು ಉಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಯೋ ಇಲ್ಲವೋ ಅಂತ ಹೇಳುವಂಥ ಒಂದು ಭಾವನೆ, ಒಂದು ಲೆಕ್ಕಾಚಾರದ ಅಂಕಿ ಅಂಶಗಳನ್ನು ನೋಡಿದಾಗ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಭಾಳಷ್ಟು ಜನರಿಗೆ ಬೇರೆ ಬೇರೆ ಅವರ ಟ್ರಸ್ಟ್ನ ಮುಖಾಂತರ ಸಹಾಯಗಳನ್ನು, ಕೈಲಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ದೇವರ ಒಂದು ಇದರಲ್ಲಿ ಕೃಪೆಗೆ ಪಾತ್ರರಾದವರು.
ಅಂಥ ಸಂದರ್ಭದಲ್ಲಿ ಅವರಿಗೆ ಅದೃಷ್ಟ ಒದಗಿ ಬಂತು. 16 ಜನ ಆಕಾಂಕ್ಷಿಗಳು ಟಿಕೆಟಿಗಾಗಿ ಪ್ರಯತ್ನಪಟ್ಟರು. ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಅಶೋಕ್ ಕುಮಾರ್ ರೈ ಅವರಿಗೆ ಟಿಕೆಟ್ ಸಿಗಬೇಕಾದ್ರೆ ಅವರು ಖಂಡಿತವಾಗಿ ಅದೃಷ್ಟ ಮಾಡಿದ್ದಾರೆ. ಯಾಕೆಂದರೆ ಅವರಿಗಿಂತ ಘಟಾನುಘಟಿಗಳಾದಂಥ ಕೆಲವೊಂದು ನಾಯಕರು ಸ್ಪರ್ಧೆಯಲ್ಲಿ ಇದ್ದರೂ ಕೂಡ ಆ ಒಂದು ಬಿ ಫಾರ್ಮನ್ನು ತರುವಲ್ಲಿ ಅವರು ಯಶಸ್ವಿಯಾಗಿದ್ದರೆ ಖಂಡಿತವಾಗಿ ಅವರ ಕಡೆ ದೇವರ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಅವರು ಆ ಟಿಕೆಟ್ ಸಿಕ್ಕಿದ ನಂತರ ನೇರವಾಗಿ ನಾವು ಈಗ ಮಾತಾಡುವುದಾದರೆ BJP ಸಂಘಟಿತರಾಗಿ BJP ಒಡೆದಿದ್ದರಿಂದ ಮಾತ್ರ ನಮಗೆ ಈ ಗೆಲುವು ಸಾಧ್ಯವಾಗಿದೆಯೋ ಎಂಬ ಒಂದು ಭಾವನೆ ಕೂಡ ನಮ್ಮಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಬ್ಯಾಟಿನಲ್ಲಿ ಗೆದ್ದಂಥ ಪುತ್ತಿಲರವರು ಸ್ವಲ್ಪ 4,000 ಚಿಲ್ಲರೆ ಓಟುಗಳಿಂದ ಕಡಿಮೆ ಪಡೆದು ಅಥವಾ BJPಯಿಂದ ಗೆದ್ದಂಥ ಸೋತಂಥ ಅಭ್ಯರ್ಥಿ 30,000 ಚಿಲ್ಲರೆ ಓಟು ಪಡೆದರೆ ಅವರು ಒಟ್ಟಿಗೆ ಇದ್ದರೆ ಅವರ ಓಟು 90,000 ಆಗ್ತಿತ್ತು. ನಮ್ಮ ಮಾನ್ಯ ಶಾಸಕರಿಗೆ 68,000 ಓಟು ಸಿಕ್ಕಿದೆ. ಆದರೆ ಇದು ಒಂದು ಲೆಕ್ಕದಲ್ಲಿ ಕಳೆದ ಸಲ ಎಮ್ ಎಲ್ ಎ ಆಗಿದ್ದಂಥ ನಮ್ಮ ಶಕುಂತಲಾ ಶೆಟ್ಟಿ ಅವರು ಸೋತಾಗ ಅವರಿಗೆ ಅದಕ್ಕಿಂತ ಜಾಸ್ತಿ ಓಟು ಸಿಕ್ಕಿದೆ. ಹಾಗಾದರೆ ಕಾಂಗ್ರೆಸ್ಸಿನ ಓಟುಗಳಲ್ಲಿ ಕಳೆದು ಹೋಗಿದೆಯಾ ಅಂತ ಒಂದು ಭಯ ಕೂಡ ನಮ್ಮಲ್ಲಿ ಕಾಣ್ತಾ ಇದೆ. ಇದನ್ನು ದಯವಿಟ್ಟು ಗಮನಿಸಬೇಕು. ಮುಂದಿನ ದಿನದಲ್ಲಿ ಇದಕ್ಕೆ ಆ ಜನರನ್ನು ಎಲ್ಲಿ ಕಡಿಮೆಯಾಗಿದೆ, ಅದು ಏಕೆ ಕಡಿಮೆಯಾಗಿದೆ? ಯಾಕೆಂದರೆ ಕಾಂಗ್ರೆಸ್ನ ಓಟು ಕಡಿಮೆ ಆಗಬೇಕಿದ್ರೆ ಕಾಂಗ್ರೆಸ್ನವರು BJPಯೊಟ್ಟಿಗೋ ಅಥವಾ ಬ್ಯಾಟಿನೊಟ್ಟಿಗೋ ಶಾಮೀಲಾಗಿದ್ದಾರಾ ಅಂತ ಹೇಳುವಂಥ ಒಂದು ಡೌಟು ಕಾಣ್ತಾ ಇದೆ. ಖಂಡಿತವಾಗಿ ಇದನ್ನು ಗಮನಿಸಬೇಕಾದಂಥ ಅಂಶ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಆದರೆ ದೇವರ ಅನುಗ್ರಹ, ದೇವರ ಕೃಪೆ ಅವರ ಮೇಲೆ ಇದ್ದುದರಿಂದ ಅವರಿಗೆ ವಿಜಯದ ಒಂದು ಪತಾಕೆಯನ್ನು ಇಡಲಿಕ್ಕೆ ಸಾಧ್ಯವಾಯಿತು. ಅದು ಮುಂದಿನ ದಿನಗಳಲ್ಲಿ ಹಾಗೇ ಆಗಬೇಕಂತ ಇಲ್ಲ. ಆದ್ದರಿಂದ ಅದನ್ನು ದಯವಿಟ್ಟು ನಾವು ಅದನ್ನು ಸರಿಪಡಿಸುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗಬೇಕಂತ ಹೇಳಿ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ಪಕ್ಷದ ಸಂಘಟಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಇನ್ನೊಂದು ಮಾತೇನೆಂದರೆ, ಕಾಂಗ್ರೆಸ್ನ ಕೆಲವೊಂದು ಕಾರ್ಯಕರ್ತರು ಅವರು ನಿಷ್ಠಾವಂತವಾಗಿ ಕೆಲಸ ಮಾಡುವವರು. ಅವರು ಗೆದ್ದಾಗ ಕೂಡ ಏನು ಹಿಗ್ಗದೆ, ಸೋತಾಗ ಕೂಡ ಕುಗ್ಗದೆ ಇರುವಂಥ ಕೆಲವೊಂದು ಕಾರ್ಯಕರ್ತರಿದ್ದಾರೆ. ಆದರೆ ಅವರಿಗೆ ಅವರ ಮನಸ್ಸಿನಲ್ಲಿರುವಂಥ ಭಾವನೆಗಳೇನೆಂದರೆ, ಏನು ಒಂದು ಮಣಿಪುರದಲ್ಲಿ ಒಂದು ಒಂದು ಕಾಂಗ್ರೆಸ್ಸಿನ ಶಾಸಕ BJPಗೆ ಸೇರ್ಪಡೆಗೊಳ್ಳುವುದಾ, ಅಥವಾ ಮೊನ್ನೆ ಕಲ್ಕತ್ತಾದ ಒಂದು ಶಾಸಕ ಏಕಮಾತ್ರ ಕಾಂಗ್ರೆಸ್ ಶಾಸಕ ಆಗಿದ್ದಂಥ ಕಾಂಗ್ರೆಸ್ ಶಾಸಕ ತೃಣಮೂಲ ಕಾಂಗ್ರೆಸ್ಸಿಗೆ ಹೋದಾಗ ನಮಗೆ ಹೃದಯದಲ್ಲಿ ನೋವು ಬೇನೆ ಆಗ್ತದೆ. ಆದರೆ ಎಲ್ಲ ಕಾರ್ಯಕರ್ತರು ಇದೇ ವ್ಯವಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಸಮಯ ಸಾಧಕತನವನ್ನು ಬಳಸಿಕೊಂಡು ಗೆದ್ದೆತ್ತಿನ ಬಾಲ ಹಿಡಿಯುವಂಥ ಕೆಲವೊಂದು ಕಾರ್ಯಕರ್ತರನ್ನು ನಾವು ಕಾಣಬೇಕಾಗ್ತದೆ. DKC ಅವರ, ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ DKC ಅವರ ಒಂದು ಮಾತಿದೆ, ದೇವರು ಯಾರಿಗೆ ವರವನ್ನು ಕೊಡುವುದಿಲ್ಲ, ಯಾರಿಗೂ ಶಾಪವನ್ನು ಕೊಡುವುದಿಲ್ಲ, ಅವಕಾಶಗಳನ್ನು ಕೊಡ್ತಾರೆ. ಆ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಮೇಲೆ ಹತ್ತುವಂಥ ಕೆಲಸವನ್ನು ಮಾಡಿದಾಗ ಅವನಿಗೆ ಆ ಅವಕಾಶದಿಂದ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಮಾತು. ಆ ಒಂದು ವ್ಯವಸ್ಥೆಯಲ್ಲಿ ಅಶೋಕ್ ಕುಮಾರ್ ರೈ ಅವರು ಅದರ ಫಲಾನುಭವಿಯಾಗಿದ್ದಾರೆ. ಅವರಿಗೆ ಅವಕಾಶ ಸಿಕ್ಕಿದೆ. ಅವರು ಬಿ ಫಾರ್ಮನ್ನು ಪಡೆದರು. ಬಿ ಫಾರ್ಮ್ ಮಾಡಿದ ನಂತರ MLA ಆಗಿ ಕೂಡ ಒಂದು ಅವಕಾಶವನ್ನು ಅವರು ಪಡೆದಿದ್ದಾರೆ. ಆದರೆ MLA ಆದಾಗ ಕೆಲವರು ಈ ಶನಿಗ್ರಹ ಅಂತ ಒಂದು ಗ್ರಹ ಇದೆ ನಮ್ಮ ಸೌರಗ್ರಹ ಇದರಲ್ಲಿ, ಅದರ ಸುತ್ತ ಶನಿಗ್ರಹದ ಸುತ್ತ ಒಂದು ಆವರಣ, ಒಂದು ರಿಂಗ್ ಇದೆ. ಆ ರಿಂಗ್ ಯಾವಾಗಲೂ ಶನಿಗ್ರಹದೊಂದಿಗೆ ಸುತ್ತ ಇರ್ತದೆ. ಅದೇ ರೀತಿ ಕೆಲವೊಂದು ವ್ಯಕ್ತಿಗಳು ಜನಸಾಮಾನ್ಯರಿಗೆ MLA ಅವರು ಸಿಗದ ರೀತಿಯಲ್ಲಿ ಅವರ ಸುತ್ತ ಗಿರಾಕಿ ಹೊಡೆಯುತ್ತಾ ಅಥವಾ ಸುತ್ತಾ ಇದ್ದಾರೆ. ಅದನ್ನು ದಯವಿಟ್ಟು ನೀವು ಗಮನಿಸಬೇಕಂತ ಅಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಉಪಮೇಯವನ್ನು ಕೊಡಲಿಕ್ಕೆ ಬಯಸ್ತೇನೆ. ಒಂದು ಒಳ್ಳೆಯದಾದಂಥ ಆಲದ ಮರ ಅಥವಾ ಒಳ್ಳೆಯ ನೆರಳನ್ನು ಕೊಡುವ, ಗಾಳಿಯನ್ನು ಕೊಡದ ಆಲದ ಮರ
ಜನರಿಗೆ ನೆರಳನ್ನು ಕೊಡ್ತದೆ. ಅದೇ ರೀತಿ MLA ಇರ್ತಾರೆ. ಆದರೆ ಅವರಿಗೆ ಕೆಲವೊಂದು ಬಲ್ಲಿಗಳನ್ನು ಸುತ್ತಿಕೊಂಡು ಆ ಮರವನ್ನು ವೀಕ್ ಮಾಡುವಂಥದ್ದ, ಅಥವಾ ಮರದ ಬುಡಕ್ಕೆ ಜನಸಾಮಾನ್ಯರು ಅಥವಾ ಬೇರೆ ಜನರು ಹೋಗದಾಗದಂಥ ರೀತಿಯಲ್ಲಿ ಬಲ್ಲಿಯನ್ನು ಸುತ್ತುಕೊಂಡು ಆ ಮರವನ್ನೇ ವೀಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರ ಬಗ್ಗೆ ಕೂಡ ನೀವು ದಯವಿಟ್ಟು ನಿಮ್ಮ ಗಮನದಲ್ಲಿ ಇಟ್ಟುಕೊಳ್ಳಿ ಅಂತ ಒಂದು ಮಾತುಗಳನ್ನಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಬಯಸ್ತೇನೆ. ಪಕ್ಷದಲ್ಲಿ ಕೂಡ ಕೆಲವೊಂದು ಹಿತಶತ್ರುಗಳಿದ್ದಾರೆ. ಅದೇ ರೀತಿ ನಿಮ್ಮ ಸುತ್ತುವಂಥ ಗಿರಾಕಿಗಳಲ್ಲಿ ಅದು ಕೆಲವೊಂದು ಈ ಕಡೆ ಕಾಂಗ್ರೆಸ್ ಅಂತ ಹೇಳೋದು, ಆ ಕಡೆ ಬೇರೆಯವರೊಟ್ಟಿಗೆ ಶಾಮೀಲಾಗೋದು, ಅಧಿಕಾರ ಇದ್ದಾಗ ನಿಮ್ಮೊಟ್ಟಿಗೆ, ಅಧಿಕಾರ ಇಲ್ಲದಾಗ ಇನ್ನೊಬ್ಬರೊಟ್ಟಿಗೆ ಸೇರುವಂಥ ಜನ ಇದ್ದಾರೆ. ಅವರನ್ನು ಮತ್ತು ಇನ್ನೊಂದು ನಿಮಗೆ ಮುಖ್ಯವಾಗಿ ಹೇಳುವಂಥ ವಿಷಯ ಅಧಿಕಾರ ವರ್ಗ, ಯಾಕೆಂದರೆ ಅದರಲ್ಲೂ ಕೂಡ MLAರವರಿಗೆ ಹೇಳಲಿಕ್ಕೆ ಇಚ್ಛೆಪಡುವಂಥದ್ದು. ನಾನು ಸಾಧಾರಣ ಪಂಚಾಯತಿನ ಒಂದು ವ್ಯವಸ್ಥೆಯಲ್ಲಿ 25 ವರ್ಷಗಳಿಂದ ಅನುಭವದಿಂದ ಮಾತಾಡ್ತಾ ಇದ್ದೇನೆ. ನೋಡಿ, ಜಿಲ್ಲಾ ಮಟ್ಟದಲ್ಲಿ DC ಅವರು ಅಧಿಕಾರಿ ವರ್ಗದ ಮೇಲೆ ಉನ್ನತ ಮಟ್ಟದಲ್ಲಿರುವವರು, ತಾಲೂಕು ಮಟ್ಟದಲ್ಲಿ AC ಅವರು ಅಧಿಕಾರ ವರ್ಗದ ಉನ್ನತ ಮಟ್ಟದಲ್ಲಿರುವವರು. ಅವರ ಕೆಳಗಿನ ಅಧಿಕಾರಿಗಳಿದ್ದಾರೆ, ಅವರು ಕೊಟ್ಟ ಮಾಹಿತಿಯಂತೆ ಮಾತ್ರ ನಡೀತಾರೆ. ಯಾವುದೇ ಕಾಲಕ್ಕೂ ಅಧಿಕಾರಿಗಳನ್ನು ಬಿಟ್ಟುಕೊಡುವಂಥ ಕೆಲಸವನ್ನು ಒಂದು ಅಧಿಕಾರಿ ಮಾಡುವುದಿಲ್ಲ. ಆದರೆ ನೀವು ನೇರವಾಗಿ ಮಾತಾಡುವಂಥ ಜಾಸ್ತಿ ಸಂದರ್ಭದಲ್ಲಿ ನೀವು ನೇರವಾಗಿ ಮಾತಾಡುವಂಥದ್ದು ದೊಡ್ಡ ಅಧಿಕಾರಿಗಳಿಗೆ. ಅವರು ಸರ್ ಹೀಗೇ ಮಾಡ್ತಾರಲ್ಲಂತೆ ಜನರ ಕಷ್ಟಕ್ಕೆ ಸ್ಪಂದನೆ ಆಗುವಂಥ ಕೆಲಸಗಳಿಗೆ ಅವರು ಬರುವುದಿಲ್ಲ. ನೇರವಾಗಿ ಸರ್ಕಾರದ ಧೋರಣೆ ಇದೆ. DC ಅವರು ವಾರಕ್ಕೊಮ್ಮೆ ಆದರೂ ಒಂದು ಗ್ರಾಮದಲ್ಲಿ ಹೋಗಿ ವಾಸ್ತವ್ಯ ಆಗಬೇಕು, ಅಥವಾ SC ಅವರು ಕೂಡ ಹೋಗಿ ಆಗಬೇಕು. ಆದರೆ ಅವರು ಮಾಡುವುದಿಲ್ಲ. ಅವರು VR ಅವರಿಗೆ RI ಅವರಿಗೆ ಕೆಲಸವನ್ನು ಮಾಡಿ ಅಲ್ಲೇ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಅವರು ಕೊಟ್ಟಂಥ ರಿಪೋರ್ಟ್ ಮೇಲೆ ನಿಮಗೆ ಅವರು ವರದಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾನು ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ವಿಷಯವನ್ನು ನಾನು ಏಕೆ ಹೇಳ್ತಾ ಇದ್ದೇನೆ ಅಂದರೆ, ಸರ್ಕಾರಿ ಅಧಿಕಾರಿಗಳು, ಅದರಲ್ಲಿ ನೋಡಿ, ನಮ್ಮ ಈ ಒಂದು ದಕ್ಷಿಣ ಕನ್ನಡದಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಇರ್ಬೋದು, ಅಕ್ರಮ ಸಕ್ರಮ 94C 94CC, ಅದೇ ರೀತಿ ರೇಷನ್ ಕಾರ್ಡ್ನ ವ್ಯವಸ್ಥೆ, ಮನೆಯವರಿಗೆ ಡೋರ್ ನಂಬರ್ ಕೊಡುವಂಥ ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ಜನರಿಗೆ ಭಾಳಷ್ಟು ತೊಂದರೆಯಾಗಿದೆ, ಭಾಳಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಆದರೆ ಈ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಕಳೆದ ಸಾಲಿನಲ್ಲಿ ತೊಂದರೆಯಾಗಿದೆ. ಆದರೆ BJP ಅಥವಾ ಕಳೆದ ಸಲ ಇದ್ದಂಥ MLAರವರ ಸಹವರ್ತಿಗಳು ಬೇಕಾದಷ್ಟು ಕಡೆ 94C ಅನ್ನು ಅವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅಕ್ರಮ ಸಕ್ರಮ ಜಾಗವನ್ನು ಮಾಡಿಕೊಂಡಿದ್ದಾರೆ. ಪ್ಲಾಟಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ. 1 to 5 ಫೈಲಲ್ಲಿ ಪ್ಲಾಟಿಂಗ್ ಆಗಬೇಕು ಅಂತ ಹೇಳುವಂಥ ಕಡೆಗಳಲ್ಲಿ ದುಡ್ಡು ಕೊಟ್ಟು ಪ್ಲಾಟಿಂಗ್ ಮಾಡುವಂಥ ವ್ಯವಸ್ಥೆಗಳನ್ನು ಆಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಉಪ್ಪಿನಂಗಡಿಯ ಮಠ ಅಂತ ಹೇಳುವಂಥ ಜಾಗದಲ್ಲಿ ನಮ್ಮ ಶಕುಂತಲಾ ಶೆಟ್ಟಿ MLA ಇರುವಾಗ ಏನು ಕೆಲವೊಂದು ಮನೆಗಳನ್ನು ಪಾಪದವರನ್ನು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರು. ಅವರ ಕಾಲದಲ್ಲಿ ಮಾತ್ರ ಕೆಲವೊಂದು 94Cಗಳು ಆಗಿದೆ ಹೊರತು ಅವರು ಹೋದ ಮೇಲೆ ಯಾವುದೇ ಒಂದು 94Cಗಳು ನಮ್ಮ ಏರಿಯಾದಲ್ಲಿ, ಅದರಲ್ಲೂ ಅಲ್ಪಸಂಖ್ಯಾತರು ಇರುವಂಥ ಈ ಏರಿಯಾದಲ್ಲಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನೀವು ಮಾಡಿಸಿಕೊಡುವಂಥ ಕೆಲಸವನ್ನು ದಯವಿಟ್ಟು ನಿಮ್ಮ ಮತದಾನ ಕೇಳುವ ಮೊದಲೇ ನಿಮ್ಮ ಮಾತಿನಲ್ಲಿ ಇದ್ದಂಥ ನಿಮ್ಮ ಒಂದು ಅದು ಕೂಡ ಆಗಿತ್ತು. 94C ಮತ್ತು ಅಕ್ರಮ ಸಕ್ರಮದ ವ್ಯವಸ್ಥೆ, ಇದನ್ನು ನೀವು ಸರಿ ಮಾಡಿಕೊಟ್ರೆ, ಅದರಲ್ಲೂ ಮುಖ್ಯವಾಗಿ ನಿಮಗೆ ಹೇಳ್ತಾ ಇದ್ದೇನೆ ಸರ್, ಕಂದಾಯ ಇಲಾಖೆಯನ್ನು ನೀವು ಕಂಟ್ರೋಲಲ್ಲಿ ಇಟ್ಟು, ಕಂದಾಯ ಇಲಾಖೆಯನ್ನು ನಿಮ್ಮ ಹದ್ದುಬಸ್ತಿನಲ್ಲಿಟ್ಟು ಜನರಿಗೆ ಸಿಗುವಂಥ ಸೌಲಭ್ಯವನ್ನು ನೀವು ಕೊಟ್ಟರೆ ನೀವು 60% ನಿಮ್ಮ ವ್ಯವಸ್ಥೆಯಲ್ಲಿ, ನಿಮ್ಮ MLA ವ್ಯವಸ್ಥೆಯಲ್ಲಿ ನೀವು ಸಕ್ಸಸ್ ಆಗ್ತೀರಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಜನರೊಟ್ಟಿಗೆ ಎಲ್ಲ ಜನರಿಗೆ ಬೇಕಾದಂಥ ಎಲ್ಲ ಕೆಲಸಗಳು ಆಗುವಂಥದ್ದು ಕಂದಾಯ ಇಲಾಖೆಯಿಂದ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಪಂಚಾಯತನ್ನು ಮಾಡಿ ಕಂದಾಯ ಇಲಾಖೆ VR ಅವರಿಗೆ ಒಂದು ಕಟ್ಟಡವನ್ನು ಕೊಟ್ಟಿದ್ದಾರೆ. ಆದರೆ ವಾರದಲ್ಲಿ 3 ದಿನ ಮಾತ್ರ ಅದು ಶಟ್ರ್ ತೆಗೆದಿರ್ತದೆ, ವಾರದಲ್ಲಿ 3 ದಿನ ಶಟ್ರ್ ಬಂದಾಗಿರ್ತದೆ. ನಾನು ಮೊನ್ನೆ ತಹಸೀಲ್ದಾರ್ ನಮ್ಮ ನೆರೆ ಮುಂಜಾಗ್ರತಾ ಸಭೆಯಲ್ಲಿ ತಹಸೀಲ್ದಾರರಲ್ಲಿ ಕೇಳಿದೆ, ಸರ್ VA ಆಫೀಸ್ ಅದು ಸರ್ಕಾರಿ ಕಚೇರಿಯಾ ಅಥವಾ ಏನಾದರೂ ಪ್ರೈವೇಟ್ ಕಚೇರಿ ಅಂತ ಕೇಳಿದ್ದಕ್ಕೆ ಅವರಿಗೆ ಉತ್ತರ ಇಲ್ಲ. ಪಾಪ ಅವರು ಏನೋ ಬಳ್ಳಾರಿಯಿಂದ ಬಂದಿದ್ದಾರೆ, ಅವರಿಗೆ ಅದರ ಬಗ್ಗೆ ಉತ್ತರ ಇಲ್ಲ. ಅದು ಮಾತ್ರ ಅಲ್ಲದೆ ಸರ್, ಉಪ್ಪಿನಂಗಡಿ ಗ್ರಾಮದ ಮಟ್ಟಿಗೆ ಹೇಳೋದು, ಬೇರೆ ಗ್ರಾಮದಲ್ಲಿ ಇದು ಇರ್ಬೋದು, ಉಪ್ಪಿನಂಗಡಿ ಗ್ರಾಮದಲ್ಲಿ ಇನ್ನೂ ಕೂಡ ನಿವೇಶನ ಕೊಡದೆ, ಒಂದು ಸರ್ಕಾರದಿಂದ ನಿವೇಶನ ಕೊಡಿದ್ರೆ ನೀವು ಬೇಕಾದರೆ ದಾಖಲೆ ತೆಗೆದು ನೋಡ್ಬೋದು, 25 ವರ್ಷಗಳ ಮೇಲೆ ಕಳೀತು.
ಏನು ಅವರು ಮಾತಾಡುವಾಗ ಹೇಳೋದು, ನಾವು ಕಜಕಾರ್ನಲ್ಲಿ 3 ಎಕರೆ ಸ್ಯಾಂಕ್ಷನ್ ಮಾಡಿದ್ದೇವೆ ಅಂತ. 3 ಎಕರೆ ಎಲ್ಲಿ ತೋರಿಸಿಕೊಡಿ ಅಂತ ಹೇಳುವಾಗ ಯಾವುದೇ DC ಅವರು ಅಥವಾ ಯಾವುದೇ AC ಅವರು ಬಂದಿಲ್ಲ. ಪಂಚಾಯತಿಯಿಂದ ಬೇಕಾದಷ್ಟು ಸಲ ನಿರ್ಣಯಗಳು ಮಾಡಿಕೊಟ್ಟರೂ ಕೂಡ ಅದನ್ನು ಆಗಲಿಲ್ಲ. ಈ ಒಂದು ಸಮಸ್ಯೆ ಮಾತ್ರ ಅಲ್ಲ, ಅವರಿಗೆ ಇನ್ನೊಂದು ಜಾಗ ನಾವು ಏನು ವಿದ್ಯುತ್ ಸಬ್ಸ್ಟೇಷನ್ ಆಗಬೇಕಂತ ಹೇಳಿ ಮಠದಲ್ಲಿ 1 ಎಕರೆ 30 ಸೆನ್ಸ್ ಜಾಗವನ್ನು ಅವರಿಗೆ ಕೊಟ್ಟು ಅದು ಅಲ್ಲಿ ಆಗುವುದಿಲ್ಲ, ಸಾಯಿಲ್ ಟೆಸ್ಟಲ್ಲಿ ಅದು ಫೈಲ್ ಆಯಿತು ಅಂತ ಹೇಳುವಾಗ ಅದನ್ನು ಅವರಿಗೆ ರಿಟರ್ನು ಕೊಡಿ ಅಂತ, ಪಂಚಾಯತ್ಗೆ ಅದು ರಿಟರ್ನು ಕೊಡಿ ಅಂತ ಕೇಳುವಂಥ ಕೆಲಸವನ್ನು ಮಾಡಿದಾಗ ಪಂಚಾಯತಿನಿಂದ ನಿರ್ಣಯ ಮಾಡಿ ಕೊಟ್ಟರೂ ಕೂಡ 2 ವರ್ಷದಿಂದ ಆಗದಿದ್ದರೆ, ಒಂದು ಪಂಚಾಯತಿ ನಿರ್ಣಯ ಮಾಡಿ ಕೊಟ್ಟಂಥ ಒಂದು ಜಾಗವನ್ನು 2 ವರ್ಷ ಅದನ್ನು ಹಿಂದಕ್ಕೆ ಕೊಡಲಿಕ್ಕೆ ಆಗದಿದ್ದರೆ ಬಡವನಾದಂಥ ಒಂದು ಪಾಪದವನು ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ? ಆಗಲಿಕ್ಕಿಲ್ಲ. ಅದು ಮಾತ್ರ ಅಲ್ಲ, 94C ಮಾಡುವಾಗ ಲಕ್ಷಗಟ್ಟಲೆ ದುಡ್ಡು ಕೇಳ್ತಾರೆ, ಅಕ್ರಮ ಸಕ್ರಮ ಮಾಡುವಾಗ ಲಕ್ಷಗಟ್ಟಲೆ ದುಡ್ಡಿನ ವ್ಯವಹಾರ ಆಗಿದೆ. ನಿಮಗೆ ದಾಖಲೆ ಸಮೇತ ಬೇಕಾದರೆ ನಾನು ಖಾಸಗಿಯಾಗಿ ನೀವು ಪ್ರೈವೇಟ್ ಆಗಿ ಇರುವಾಗ ಕೊಡ್ತೇನೆ. ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಖಾಸಗಿ ವ್ಯಕ್ತಿಯೊಬ್ಬರು ಉಪ್ಪಿನಂಗಡಿ ಪಂಚಾಯತ್ನಲ್ಲಿ ಉಪ್ಪಿನಂಗಡಿ ಏರಿಯಾದಲ್ಲೇ 2-3 ಎಕರೆ ಜಾಗವನ್ನು ಸರ್ ಅಲ್ಲ ಸರ್, ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ನಮ್ಮ ಸರ್ಕಾರದಲ್ಲ, ಈಗ ಇರುವಂಥ ಹಾಗೆ ಮಾಡಿಕೊಂಡಿದ್ದಾರೆ ಸರ್. ದಯವಿಟ್ಟು ಅದರ ಬಗ್ಗೆ ಕೂಡ ನೀವು ಗಮನ ಹರಿಸಿ ಅದರ ಬಗ್ಗೆ ತನಿಖೆ ನಡೆಸುವಂಥ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳುವಂಥ ಈ ಒಂದು ವ್ಯವಸ್ಥೆಯನ್ನು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ತುಂಬ ಜನರು ರೇಷನ್ ಕಾರ್ಡ್ನ ವ್ಯವಸ್ಥೆಯಲ್ಲಿ ಈಗ ಕಷ್ಟದಲ್ಲಿದ್ದಾರೆ. ಈಗ ರೇಷನ್ ಕಾರ್ಡ್ನಿಂದ ಸರ್ಕಾರದಿಂದ ಉಚಿತ ಗ್ಯಾರಂಟಿಗಳಾದಂಥ ಅಕ್ಕಿ ಸಿಗ್ಬೋದು, ಅಥವಾ ಬೇರೆ ಬೇರೆ ಯೋಜನೆಗಳು ಸಿಗಬೇಕಿದ್ದರೆ ರೇಷನ್ ಕಾರ್ಡ್ ಬೇಕು, ಬೇರೆ ಬೇರೆ ವ್ಯವಸ್ಥೆಗಳು ಬೇಕು. ಅದಕ್ಕಾಗಿ ರೇಷನ್ ಕಾರ್ಡ್ ಡೋರ್ ನಂಬರ್ ಕೊಡ್ತಾ ಇಲ್ಲ, ಪಂಚಾಯತ್ನಲ್ಲಿ ಡೋರ್ ನಂಬರ್ ಕೊಡ್ತಾ ಇಲ್ಲ. ಅಕ್ರಮ ಸಕ್ರಮ ಜಾಗದಲ್ಲಿ ಕೂತ್ಕೊಂಡವರಿಗೆ 5 ಸೆನ್ಸ್ ಆದರೂ ಪ್ಲಾಟಿಂಗ್ ಮಾಡುವಂಥ ಅಥವಾ 5 ಸೆನ್ಸ್ ಆದರೂ ಕನ್ವರ್ಷನ್ ಮಾಡುವಂಥ ಒಂದು ವ್ಯವಸ್ಥೆ ನಿಮ್ಮ ಈ ಒಂದು ವ್ಯವಸ್ಥೆಯಲ್ಲಿ ಆಗಲಿ. ಯಾಕೆಂದರೆ ಅದನ್ನು ಮೊದಲು 5 ಸೆನ್ಸ್ 10 ಸೆನ್ಸ್ ಆಗ್ತಾಯಿತ್ತು, ಅದನ್ನು ರದ್ದು ಮಾಡಿದ್ದಾರೆ. ಈಗ ಅಕ್ರಮ ಸಕ್ರಮ ಜಾಗ ನಮ್ಮ ಕೈಯಲ್ಲಿ ಏನು ಒಂದು ಪ್ರಯೋಜನಕ್ಕೆ ಇಲ್ಲದೆ ಆಗ್ತದೆ. ಊಟಕ್ಕಿಲ್ಲದ ಉಪ್ಪಿನಕಾಯಿಯಾಗಿ ಆಗಿದೆ. ಅದರಿಂದ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ ಬಡವರಿಗೆ ಒಂದು ಸಹಾಯ ಮಾಡುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಂದು ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಸಂಘಟನೆಯ ಪರವಾಗಿ, ಪಕ್ಷ ಸಂಘಟನೆ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಸರ್. ನಾವು ಈಗ ಆಲ್ರೆಡಿ 20,000ರಿಂದ 25,000ದಿಂದ 30,000 ಮತಗಳ ಅಂತರದಲ್ಲಿ ನಾವು BJPಗಿಂತ ಹಿಂದೆ ಇದ್ದೇವೆ. ಅಂಕಿಅಂಶಗಳನ್ನು ನೀವು ತೆಗೆದು ನೋಡಿದರೆ 25,000ರಿಂದ 30,000 ಮತಗಳ ಅಂತರ ಈಗಿನ ಪರಿಸ್ಥಿತಿಯಲ್ಲಿ ನಾವು ಹಿಂದೆ ಇದ್ದೇವೆ. ಯಾಕೆಂದರೆ ಅವರು ಒಟ್ಟಿಗೆ ಕೂಡಿ ಏನೋ ಒಂದು ಚಿಕ್ಕ ಇದರಲ್ಲಿ ಎಡವಟ್ಟಾಗಿ ಅವರು ಹೊಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಒಟ್ಟಿಗೆ ಆಗಬಹುದು. ಆಗ ನಮಗಿಂತ 25,000ರಿಂದ 30,000 ಮತಗಳು ಅವರ ಅಂತರದಲ್ಲಿ ಹೆಚ್ಚಿಗೆ ಇದ್ದಾರೆ, ನಮಗೆ ಕಷ್ಟ ಆಗ್ಬೋದು. ಅದಕ್ಕಾಗಿ ನಿರಂತರವಾದಂಥ ನಮ್ಮ ಕಾಂಗ್ರೆಸ್ MLAಗಳು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬರಬೇಕು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ 200 ಚಿಲ್ಲರೆ ಬೂತ್ಗಳಿದೆ. 200 ಚಿಲ್ಲರೆ ಬೂತ್ಗಳಿಂದ ಕನಿಷ್ಠ ಪಕ್ಷ 100 ಸರಾಸರಿ 100 ಮತಗಳನ್ನಾದರೂ ಕೂಡ ನಮ್ಮ ಕಡೆಗೆ ಅವರನ್ನು ಓಲೈಕೆ ಮಾಡಿ ತರುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ನಾವು ಆ ಒಂದು ವ್ಯತ್ಯಾಸವನ್ನು ಸರಿಪಡಿಸಲಿಕ್ಕೆ ಸಾಧ್ಯವಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದರೂ ಮತ್ತು ಅವರ ಕೆಳಗಿರುವಂಥ ವಲಯ ಆಗಿರ್ಬೋದು, ಬೂತ್ ಮಟ್ಟದ ಅಧ್ಯಕ್ಷರಾಗಿರ್ಬೋದು, 2 ವಲಯಗಳ ಅಧ್ಯಕ್ಷರು ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನು ನಾವು ಖಂಡಿತವಾಗಿಯೂ ಗೌರವಿಸಬೇಕು. ಅವರಿಗೆ ಕೃತಜ್ಞತೆಯನ್ನು ನಾವು ಹೇಳಬೇಕಾಗ್ತದೆ. ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಕೆಲವು ತಿಂಗಳುಗಳಲ್ಲಿ ಅಥವಾ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಇಲೆಕ್ಷನ್ಗಳು ಬರುವಂಥ ಸಾಧ್ಯತೆ ಇದೆ. ಆದ್ದರಿಂದ ನಾವು ಇಂದಿನಿಂದಲೇ ಯಾವುದೇ ಕಾರಣಕ್ಕೂ ನಾವು ಸನ್ಮಾನ ಅಂತ ಹೇಳುವಂಥ ಕಾರ್ಯಕ್ರಮ ಇವತ್ತಿಗೆ ಮುಗಿಯುತ್ತಂತ ಕಾಣ್ತಾ ಇದೆ. ನಮ್ಮ MLAರವರು ಹೇಳಿದ್ದಾರೆ ಇನ್ನು ಸನ್ಮಾನ ಜಾಸ್ತಿ ಬೇಡ ಅಂತ ಹೇಳುವಂಥದ್ದು. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಿರು ಪರೀಕ್ಷೆಗೆ ನಾವು ತಯಾರಾಗಬೇಕಿದೆ. ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಓಟ್ಗಳಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆದ್ದು ಬರುವಂಥ ವ್ಯವಸ್ಥೆಯನ್ನು ಕಾರ್ಯಕರ್ತರು ಮಾಡಬೇಕು ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವುಗಳು MLA ತಮ್ಮ ಹತ್ರ ಬೇರೆ ಬೇರೆ ಪಕ್ಷದವರು, ಬೇರೆ ಬೇರೆ ಜಾತಿಯವರು, ಯಾಕಂದರೆ ನೀವೀಗ ಕಾಂಗ್ರೆಸ್ ಪಕ್ಷದ MLA ಮಾತ್ರ ಅಲ್ಲ, ಎಲ್ಲ ಜನರ MLA ಆಗಿರುವಾಗ ನಿಮ್ಮಲ್ಲಿ ಬೇರೆ ಬೇರೆ
ಪಕ್ಷದವರು, ಬೇರೆ ಬೇರೆ ಜಾತಿ ಧರ್ಮದವರು ನಿಮ್ಮ ಹತ್ರ ಬಂದು ಸಮಸ್ಯೆ ಹೇಳ್ಬೋದು, ಅವರ ಕಷ್ಟದ ಬಗ್ಗೆ ಹೇಳ್ಬೋದು. ನೀವು ಖಂಡಿತವಾಗಿಯೂ ನಿಮ್ಮ ವ್ಯವಸ್ಥೆಯಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ನೀವು ಇರುವವರೇ, ಅದರಲ್ಲಿ ಎರಡು ಮಾತುಗಳಿಲ್ಲ. ಆದರೆ ಒಂದು ಮಾತನ್ನು ಮಾತ್ರ ನಿಮ್ಮ ಗಮನಕ್ಕೆ ತರಲಿಕ್ಕೆ ಹೇಳ್ತೇನೆ. ನಮಗೆ ನೋವು ಮಾಡಿದಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವು ಮಾಡಿ ಆ ಕಡೆಗೆ BJPಯಲ್ಲ ಅಥವಾ ಬೇರೆ ಪಕ್ಷದಲ್ಲಿ ವಿಜೃಂಭಿಸಿ ಅವರು ಬಂದು ನಿಮ್ಮಲ್ಲಿ ನೇರ ಕೆಲಸ ಮಾಡಿದಾಗ ನಮಗೆ ನೋವಾಗ್ತದೆ ಸರ್. ದಯವಿಟ್ಟು ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ, ನಮ್ಮ ವಲಯ ಅಧ್ಯಕ್ಷರಿಗೆ ಅಥವಾ ಅವರಿಗೆ ಗಮನಕ್ಕೆ ತಂದು ನೀವು ಕೆಲಸವನ್ನು ಮಾಡಿಕೊಡಿ. ಕೆಲಸ ಮಾಡೋದು ಬೇಡ ಅಂತ ಹೇಳೋದಿಲ್ಲ, ಕೆಲಸ ಮಾಡುವಂಥ ಕೆಲಸವನ್ನು ನೀವು ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಮತದಾರರ ಬಂಧುಗಳಲ್ಲಿ ಒಂದು ವಿನಂತಿಸಿಕೊಳ್ತಾ ಇದ್ದೇನೆ. ಭಾಳಷ್ಟು ಮೆಜಾರಿಟಿಯಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಅದೇ ರೀತಿ ನಮ್ಮ ಪುತ್ತೂರಿನಲ್ಲಿ ನಮ್ಮ ಕಾಂಗ್ರೆಸ್ MLA ಆಗಿದ್ದಾರೆ ಅಂತ ಹೇಳಿ ಸಂವಿಧಾನ ಬಾಹಿರವಾದಂಥ, ಕಾನೂನು ಬಾಹಿರವಾದಂಥ ಕೆಲಸವನ್ನು ಮಾಡಿ ಅವರ ಹತ್ರ ಹೋಗಿ ಆ ಕೆಲಸಕ್ಕೆ ನೀವು ಸರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ, ಮತ್ತೊಂದು ಕಡೆಗೆ ಫೋನ್ ಮಾಡಿ ಅಂತ ಹೇಳಿ ಅವರನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ನಾವು ಮಾಡುವುದು ಬೇಡ. ಯಥಾರ್ಥವಾದಂಥ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಕಾಂಗ್ರೆಸ್ಸಿನ ಜಾತ್ಯತೀತ ಸಿದ್ಧಾಂತಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲ ಧರ್ಮದವರನ್ನು, ಎಲ್ಲ ಪಕ್ಷದವರನ್ನು, ಎಲ್ಲರನ್ನು ಪ್ರೀತಿಯಿಂದ ನೋಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಂಚಾಯತಿನಿಂದ ಹಿಡಿದು ಪಾರ್ಲಿಮೆಂಟ್ ತನಕ ಅಧಿಕಾರವನ್ನು ಪಡೆಯುವಂತಾಗಲಿ ಅಂತ ಹೇಳುತ್ತಾ ಜನರ ಸೇವೆ ಮಾಡುವ ಅವಕಾಶ ಸಿಗಲಿ ಅಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ಮಾತನ್ನು ಮುಗಿಸ್ತೇನೆ.